ರಾಷ್ಟ್ರೀಯ ಸೇವಾ ಯೋಜನೆ 2019-20 ಸಾಲಿನ ಅತ್ಯುತ್ತಮ ಸ್ವಯಂ ಸೇವಕ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಗೋವಿಂದದಾಸ್ ಕಾಲೇಜಿನ ವಿದ್ಯಾರ್ಥಿನಿ ಬಿಂದ್ಯಾ ಎಲ್ ಶೆಟ್ಟಿ ಅವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭ ನಡೆಯಿತು. ಸುರತ್ಕಲ್ ಗೋವಿಂದದಾಸ್ ಕಾಲೇಜಿನ ರಂಗಮಂದಿರದಲ್ಲಿ ಸಾರ್ವಜನಿಕ ಅಭಿನಂದನಾ ಸಮಾರಂಭ ನಡೆಯಿತು. ಮೊದಲಿಗೆ ಸುರತ್ಕಲ್ ಜಂಕ್ಷನ್ನಿಂದ ಗೋವಿಂದದಾಸ್ ಕಾಲೇಜಿನವರೆಗೆ ಮೆರವಣಿಗೆ ನಡೆಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಿಂದ್ಯಾ ಎಲ್ ಶೆಟ್ಟಿಯವರನ್ನ ಸಾರ್ವಜನಿಕರು ಅಭಿನಂದಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಭರತ್ ಮುಂದಿನ ವರ್ಷದಿಂದ ಯುವತಿಯರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿ ಯುವಕ ಯುವತಿಯರಿಗೆ ಸಮಾನ ಸಂಖ್ಯೆಯ ಪ್ರಶಸ್ತಿ ನೀಡುವುದಾಗಿ ಪ್ರಧಾನಿ ಮೋದಿ ಪ್ರಕಟಿಸಿದ್ದಾರೆ. ಸರ್ಕಾರದ ಯೋಜನೆ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಎನ್ಎಸ್ಎಸ್ ಕಾರ್ಯಕರ್ತರನ್ನ ಬಳಸುವ ಪ್ರಸ್ತಾಪವಿದೆ ಎಂದು ಹೇಳಿದರು. ಈ ಪ್ರಶಸ್ತಿ ಸಿಗಬೇಕಾದ್ರೆ ಈಗ ಮತ್ತೊಂದು ಸಣ್ಣ ಕ್ಲಾಸ್ ಅನ್ನ ಗವರ್ಮೆಂಟ್ ಇದನ್ನ ಹಾಕಿ ನೋಡ್ತಾ ಇದೆ. ಏನಂತ ಹೇಳಿದ್ರೆ ಸರ್ಕಾರದ ಸಾವಿರಾರು ಯೋಜನೆಗಳಿರ್ತದೆ, ನೂರಾರು ಯೋಜನೆಗಳಿರ್ತದೆ. ಈ ಎಲ್ಲ ಯೋಜನೆಗಳು ಎಷ್ಟಿದ್ರು ಸಹ ಒಬ್ಬ ರಾಜಕಾರಣಿ ಇರ್ಬೋದು, ಒಬ್ಬ ಆಫೀಸರ್ಸ್ ಇರ್ಬೋದು, ನಮಗೆ ಪ್ರತಿಯೊಬ್ಬ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಲಿಕ್ಕೆ ನಮ್ಮಿಂದ ಸಹ ಕಷ್ಟ ಆಗ್ತದೆ. ಯಾಕಂದ್ರೆ ಅಷ್ಟು ದೊಡ್ಡ ಜನಸಂಖ್ಯೆ, 130 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಬಹಳ ಕಷ್ಟ ಆಗ್ತದೆ ಈ ರೀತಿಯ ಸ್ಕೀಮ್ಸ್ ಅನ್ನ ಜನರಿಗೆ ತಲುಪಿಸಲಿಕ್ಕೆ. ನಂತರ ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಮತ್ತು ಸರ್ಕಾರದ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಗಣನಾಥ್ ಶೆಟ್ಟಿ ಎಕ್ಕಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಮಾರು 30 ಲಕ್ಷ ಸ್ವಯಂ ಸೇವಕರು ನಮ್ಗೆ ಗೊತ್ತಿರಬಹುದು. ರಾಷ್ಟ್ರೀಯ ಸೇವಾ ಯೋಜನೆ 1969ರಲ್ಲಿ ಗಾಂಧೀಜಿಯವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ 2 ಉದ್ದೇಶಗಳಿಂದ ಹುಟ್ಟಿತು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀವಿ. ಅವರು ಪಾಠ ಕೇಳ್ತಾರೆ, ಓದ್ತಾರೆ, ಪರೀಕ್ಷೆಗೆ ಬರೀತಾರೆ, ಪಾಸ್ ಆಗ್ತಾರೆ, ಡಿಗ್ರಿ ಪಡೀತಾರೆ. ಅದಾಗಬಾರ್ದು. ಅವರ ವ್ಯಕ್ತಿತ್ವ ವಿಕಸನ ಕೂಡ ಆಗಬೇಕಾಗತ್ತೆ. ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವ ದೃಷ್ಟಿಯಿಂದ NCC, NSS ಇತ್ಯಾದಿಗಳನ್ನು ಆರಂಭಿಸಿದ್ರು. 2 ಮುಖ್ಯ ಉದ್ದೇಶಗಳು NSSಗೆ. ಒಂದು ಶಿಕ್ಷಣದೊಂದಿಗೆ ವ್ಯಕ್ತಿ ವಿಕಸನ, ಇನ್ನೊಂದು ಶಿಕ್ಷಣದೊಂದಿಗೆ ಸೇವೆ. ಇದೇ ವೇಳೆ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ ಸ್ವಯಂ ಸೇವಕಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಬಿಂದ್ಯಾ ಎಲ್ ಶೆಟ್ಟಿ ಅವರು ಸನ್ಮಾನ ಸ್ವೀಕರಿಸಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಯಾವುದೇ ಒಂದು ವಿದ್ಯಾರ್ಥಿ ಆಗಿರ್ಬೋದು, ತನ್ನ ಹುಟ್ಟಿದಂತಹ ಊರಿನಲ್ಲಿ ಆಕೆಗೆ ಅಥವಾ ಆತನಿಗೆ ಒಂದು ಗೌರವ ಸಲ್ಲಿದಾಗ ಆಕೆಗೆ ಅಥವಾ ಆತನಿಗೆ ಆಗುವಂತಹ ಖುಷಿಗೆ ಒಂದು ಲಿಮಿಟ್ ಇಲ್ಲ ಅಂತ ಹೇಳ್ಬೋದು. ಇಂದು ಪ್ರೆಸಿಡೆಂಟ್ನವರ ಕೈಯಿಂದ 24ನೇ ತಾರೀಕಿನಂದು ರಾಷ್ಟ್ರೀಯ ಸೇವಾ ಯೋಜನೆ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿಯನ್ನು ನಾನು ಗಳಿಸಿದ್ದೇನೆ. ಹೌದು, ಈ ವಿಷಯದ ಬಗ್ಗೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಅದೇ ರೀತಿ ನಿಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ ಅಂತ ನನಗೆ ತಿಳಿದಿದೆ. ಆದರೆ ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಏನು ಅಂತ ಹೇಳಿದರೆ, ಈ ಸ್ವಯಂ ಸೇವಕ ಅತ್ಯುತ್ತಮ ಸ್ವಯಂ ಸೇವಕಿ ಎನ್ನುವಂತಹ ಒಂದು ಪ್ರಶಸ್ತಿ ಅದರದ್ದೇ ಆದಂತಹ ಒಂದು ಕ್ರೈಟೀರಿಯಾದ ಬೇಸಿಸ್ ಆಗಿ ಅವರು ಕೊಡುವಂಥದ್ದು. ಆದರೆ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂಥದ್ದು ಅದೆಷ್ಟೋ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರ್ತದೆ. ಅದೆಷ್ಟೋ ವಿದ್ಯಾರ್ಥಿಗಳು ಎಲ್ಲೂ ಇಲ್ಲದ ಒಂದು ಧೈರ್ಯ, ಎಲ್ಲೂ ಇಲ್ಲದ ಒಂದು ಪ್ರತಿಭೆ ಅವರಲ್ಲಿ ಹೊರಹೊಮ್ಮುವಂಥದ್ದು ರಾಷ್ಟ್ರೀಯ ಸೇವಾ ಯೋಜನೆಯಿಂದಾಗಿ. ಈ ಸಂದರ್ಭದಲ್ಲಿ ಇಂಡಿಯಾ ಮಹಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರಾದ ವೇದಮೂರ್ತಿ ಐ ರಾಮಾನಂದ್ ಭಟ್, ಗೋವಿಂದದಾಸ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಡಾಕ್ಟರ್ ನಾಗರತ್ನ, ಪಣಂಬೂರು ಉತ್ತರ ಉಪವಿಭಾಗದ ಸಹಾಯಕ ಆಯುಕ್ತರಾದ ಎಸ್ ಮಹೇಶ್ ಕುಮಾರ್, ಸಾಮಾಜಿಕ ಧಾರ್ಮಿಕ ಮುಖಂಡರಾದ ಮಹಾಬಲ ಮರ್ಲಾ ಕಡಂಬೋಡಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕರಾದ ಪಟ್ಲ ಸತೀಶ್ ಶೆಟ್ಟಿ, ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಸುಧಾಕರ್ ಎಸ್ ಪುಂಜಾ, ಸುರತ್ಕಲ್ ಮಾತಾ ಡೆವಲಪರ್ಸ್ನ ಸಂತೋಷ್ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.